ಎಲ್ಲ ವೀಕ್ಷಕರಿಗೂ ಆತ್ಮೀಯವಾದ ಸ್ವಾಗತ. ದೈವಾರಾಧನೆ ನಾಗಾರಾಧನೆಯ ಜೊತೆಗೆ ತುಳುನಾಡಿನಲ್ಲಿ ಒಂದು ವಿಶೇಷ ದೇವತೆಯಾದ ಸಿರಿ ಆರಾಧನೆಗೂ ಒಂದು ವಿಶೇಷವಾದ ಮಹತ್ವವಿದೆ. ಸತ್ಯನಾಪುರದ ಸಿರಿಯ ಜನ್ಮ ರಹಸ್ಯದ ಕಥೆಯನ್ನು ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ದಯವಿಟ್ಟು ಈ ವಿಡಿಯೋವನ್ನು ಕೊನೆ ತನಕ ನೋಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ಸ್ ಮೂಲಕ ನಮಗೆ ತಿಳಿಸಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಸತ್ಯನಾಪುರದ ಬಿರ್ಮು ಆಳ್ವರಿಗೆ ಅರಮನೆಯಲ್ಲಿ ಸಾಕಷ್ಟು ಸಿರಿ ಸಂಪತ್ತು ಇದ್ದರೂ ಸಹ ತಮಗೆ ಸಂತಾನ ಭಾಗ್ಯ ಇಲ್ಲದ ಕೊರಗು ಕಾಡುತ್ತಿತ್ತು. ದಾನ ಧರ್ಮಗಳನ್ನು ಮಾಡಿದ್ದರೂ ಸಹ ದೇವರು ಅವರಿಗೆ ಸಂತಾನ ನೀಡಲಿಲ್ಲವೆಂಬ ಕೊರಗಿನಲ್ಲಿ ಕಣ್ಣಲ್ಲಿ ಕಣ್ಣೀರು ಬಂದ ಕ್ಷಣ ದೇವರಿಗೆ ಕರುಣೆ ಬಂದು ಬಡ ಬ್ರಾಹ್ಮಣನ ರೂಪದಲ್ಲಿ ಭಿಕ್ಷೆ ಬೇಡಲು ಬಿರ್ಮು ಆಳ್ವರ ಅರಮನೆಗೆ ಬರುತ್ತಾರೆ. ಆಗ ಕೆಲಸದ ಹುಡುಗಿ ಆ ಬ್ರಾಹ್ಮಣನಿಗೆ ಭಿಕ್ಷೆ ನೀಡಲು ಹೋದಾಗ ಮನೆಯ ಯಜಮಾನ ಬಂದು ಭಿಕ್ಷೆ ನೀಡಿದರೆ ಮಾತ್ರ ಸ್ವೀಕರಿಸುವುದಾಗಿ ಭಿಕ್ಷೆ ಬೇಡಲು ಬಂದ ಬ್ರಾಹ್ಮಣ ತಿಳಿಸಿದಾಗ ಬಿರ್ಮು ಆಳ್ವರು ಸ್ವತಃ ತಾವೇ ಬಂದು ಭಿಕ್ಷೆ ನೀಡುತ್ತಾರೆ. ಆಗ ಬ್ರಾಹ್ಮಣ ಬಿರ್ಮು ಆಳ್ವರ ಮುಖವನ್ನು ನೋಡಿ ನಿಮ್ಮ ಮುಖದಲ್ಲಿ ಏನೋ ಚಿಂತೆ ಕಾಡುತ್ತಿದೆ ಎಂದಾಗ ಬಿರ್ಮು ಆಳ್ವರು ತಮಗೆ ಸಂತಾನ ಭಾಗ್ಯ ಇಲ್ಲದ ಕೊರಗು ಕಾಡುತ್ತಿದೆ ಎಂದು ತಿಳಿಸಿದಾಗ ಆ ಬ್ರಾಹ್ಮಣ ಹೇಳುತ್ತಾರೆ, ನಿಮ್ಮ ಕುಟುಂಬದ ದೇವರ ಸೇವೆ ನಡೆಯದೆ ಬಹಳಷ್ಟು ವರ್ಷಗಳೇ ಕಳೆದಿದೆ. ದೇವರ ಗುಡಿಯನ್ನು ಜೀರ್ಣೋದ್ಧಾರ ಮಾಡಿ ದೇವರಿಗೆ ಸೇವೆ ನೀಡು, ಎಲ್ಲವೂ ಸರಿಯಾಗುತ್ತದೆ ಎಂದು ಬ್ರಾಹ್ಮಣ ಹೇಳಿದ ಆ ಮಾತಿಗೆ ಬೆಲೆ ಕೊಟ್ಟು ಬಿರ್ಮು ಆಳ್ವರು ಕುಟುಂಬದ ದೇವರನ್ನು ಸರಿಪಡಿಸಿ ದೈವಗಳಿಗೆ ಸೇವೆ ನೀಡಿ ಗಂಧ ಪ್ರಸಾದ ಸ್ವೀಕರಿಸುವಾಗ ದೈವ ನೀಡಿದ ಪಿಂಗಾರದ ಹೂವಿನಲ್ಲಿ ಹೆಣ್ಣು ಮಗುವೊಂದು ಜನನವಾಗುತ್ತದೆ. ಆ ಮಗುವೆ ಸಿರಿ. ಹುಟ್ಟುತ್ತಲೇ ದೈವ ಶಕ್ತಿಯನ್ನು ಪಡೆದಿದ್ದ ಸಿರಿ ಬೆಳೆದು ದೊಡ್ಡವಳಾದಾಗ ಕಾಂತುಪುಂಜ ಎನ್ನುವವನು ಸಿರಿಯನ್ನು ಮದುವೆಯಾಗಲು ಬಯಸುತ್ತಾನೆ. ಆತನಿಗೆ ಕೆಲವು ಷರತ್ತುಗಳನ್ನು ವಿಧಿಸಿ ತನ್ನ ತಂದೆಯನ್ನು ನೋಡಿಕೊಳ್ಳಲು ಯಾರೂ ಇಲ್ಲದ ಕಾರಣ ಮದುವೆಯಾದ ನಂತರ ಸತ್ಯನಾಪುರದ ಅರಮನೆಯಲ್ಲೇ ಇರಬೇಕೆಂದು ಹೇಳಿದಾಗ ಆತನು ಒಪ್ಪಿಗೆ ಸೂಚಿಸಿ ಮದುವೆಯಾಗುತ್ತಾನೆ. ಸಿರಿಯು ಗರ್ಭವತಿಯಾಗಿ ಗಂಡನ ಮನೆಯಲ್ಲಿ ಆಕೆಯ ಸೀಮಂತಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳು ನಡೆಯುತ್ತದೆ. ಸೀಮಂತದ ದಿನ ಕಾಂತುಪುಂಜ ಆಕೆಗೆ ಸೀರೆಯೊಂದನ್ನು ಖರೀದಿಸಿಕೊಂಡು ಬರುವಾಗ ದಾರಿ ಮಧ್ಯದಲ್ಲಿ ವೇಶ್ಯೆಯೊಬ್ಬಳು ಕಾಂತುಪುಂಜನ ಮನ ಕೆಡಿಸಿ ತನ್ನ ಮನೆಗೆ ಕರೆದುಕೊಂಡು ಹೋಗುತ್ತಾಳೆ. ಅಲ್ಲಿ ಆ ವೇಶ್ಯೆ ಸಿರಿಗೆ ತಂದಿದ್ದ ಸೀರೆಯನ್ನು ಉಟ್ಟು ನೋಡುತ್ತಾಳೆ. ಈ ವಿಚಾರವನ್ನು ಮಾಯಾಶಕ್ತಿಯಿಂದ ತಿಳಿದ ಸಿರಿ ಕೆಂಡಾಮಂಡಲವಾಗುತ್ತಾಳೆ. ಆ ಸೀರೆಯನ್ನು ನೀಡಲು ಬಂದಾಗ ಯಾವುದೋ ವೇಶ್ಯೆ ಉಟ್ಟ ಸೀರೆ ತನಗೆ ಬೇಡವೆಂದು ಸಿರಿ ತಿರಸ್ಕಾರ ಮಾಡುತ್ತಾಳೆ. ಈ ವಿಚಾರ ತಿಳಿದು ಎಲ್ಲರೂ ಗಾಬರಿಯಾಗುತ್ತಾರೆ. ಮುಂದಿನ ದಿನಗಳಲ್ಲಿ ಸಿರಿ ಸತ್ಯನಾಪುರದಲ್ಲಿ ಗಂಡು ಮಗುವಿಗೆ ಜನ್ಮ ನೀಡಿ ಕುಮಾರ ಎನ್ನುವ ಹೆಸರಿಡುತ್ತಾಳೆ. ಮುಂದಿನ ದಿನಗಳಲ್ಲಿ ತನ್ನ ತಂದೆಯಾದ ಬಿರ್ಮು ಆಳ್ವರನ್ನು ಕಳೆದುಕೊಳ್ಳುತ್ತಾಳೆ. ಇಂತಹ ಕಷ್ಟದ ಸಮಯದಲ್ಲಿ ತನ್ನ ಪತಿ ಸಹಾಯ ಮಾಡುವ ಬದಲು ವೈರಿಗಳ ಜತೆ ಸೇರಿ ಆಕೆಯ ಸತ್ಯನಾಪುರದ ಅರಮನೆಯನ್ನು ವಶಪಡಿಸಿ ಸಿರಿಯನ್ನು ಬೀದಿಪಾಲು ಮಾಡುತ್ತಾನೆ. ಇದರಿಂದ ಕೋಪೋದ್ರಿಕ್ತಳಾದ ಸಿರಿಯು ಸತ್ಯನಾಪುರದ ಅರಮನೆ ಉರಿದು ಹೋಗಲಿ ಹಾಗೂ ತನ್ನನ್ನು ವಂಚಿಸಿದ ಪತಿಗೆ ಭೀಕರ ಕಾಯಿಲೆಯಿಂದ ಮರಣ ಬರಲಿ ಎಂದು ಶಾಪ ನೀಡುತ್ತಾಳೆ. ಶಾಪ ನೀಡಿದ ನಂತರ ತನ್ನ ಮಗನನ್ನು ಮಾಯ ಮಾಡಿ ಮಾಯಲೋಕಕ್ಕೆ ಕಳುಹಿಸಿ ತನ್ನ ಆಪ್ತ ಸೇವಕಿ ದಾರುವಿನ ಜೊತೆ ಮಾಬುಕ್ಕಲ ಹೊಳೆಯನ್ನು ದಾಟುತ್ತಾಳೆ. ಮುಂದಿನ ದಿನಗಳಲ್ಲಿ ಸಿರಿ ಏನಾಗುತ್ತಾಳೆ, ಹೇಗೆ ಆಕೆ ಮಾಯಾಲೋಕ ಸೇರುತ್ತಾಳೆ ಎನ್ನುವುದನ್ನು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು.